ವೀಕ್ಷಕರೇ ನಮಸ್ಕಾರ. ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ PF ಕಚೇರಿಯ ಬಳಿ ವ್ಯಾಲೆನ್ಸಿಯಾ ಮಂಗಳೂರು ಇವರು ಅರ್ಪಿಸುವ ವೇದಂ ಆರೋಗ್ಯದ ವಿಷಯದಲ್ಲಿ ಆರೋಗ್ಯಕರ ಚರ್ಚೆ ಮಾಡುವ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಸಚಿನ್ ನಡ್ಕರ್ ಒಂದಿಗೆ ಮಾತಾಡ್ತಾ ಇದ್ದೇವೆ. ಅವರು ಇವತ್ತು ಸೋರಿಯಾಸಿಸ್ ಬಗ್ಗೆ ನಮಗೆ ಮಾಹಿತಿ ನೀಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸಚಿನ್ ನಡ್ಕರ್. ಸೊ ಸೋರಿಯಾಸಿಸ್ ಅಂತ ನಾವು ಸಾಮಾನ್ಯವಾಗಿ ಬಹಳಷ್ಟು ಜನರಲ್ಲಿ ಇತ್ತೀಚೆಗೆ ಸಾಮಾನ್ಯ ಕಾಯಿಲೆ ಅಂತ ಕಾಡ್ತಾ ಇದೆ. ಸೊ ಆದರೂ ಇದರ ಬಗ್ಗೆ ಜನರಿಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂತ ನಮಗೆ ಮಾಹಿತಿ ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಈ ವಿಷಯದಲ್ಲಿ ಸೋರಿಯಾಸಿಸ್ ಅಂದರೆ ಏನು ಅನ್ನುವಂಥದ್ದು ನೋಡಿ, ನಮ್ಮ ದೇಹದಲ್ಲಿ ಜೀವಕೋಶಗಳಿದೆ. ನಮ್ಮ ಚರ್ಮದ ಮೇಲ್ಗಡೆ ತುಂಬ ಜೀವಕೋಶಗಳಿರ್ತದೆ. ಈ ಜೀವಕೋಶಗಳು ಒಂದು ಹಳೇದಾಗ್ತದೆ, ಮತ್ತೊಂದು ಹೊಸ್ತು ಬರ್ತದೆ, ಹಳೇದಾಗ್ತದೆ, ಹೊಸ್ತು ಬರ್ತದೆ. ಸೊ ಯಾವಾಗ ಒಂದು ಮನುಷ್ಯನಲ್ಲಿ ಆ ಜೀವಕೋಶಗಳು ಒಂದು ಏಜ್ ಆಗಿ ಅಂದರೆ ಒಂದು 30 ದಿವಸದಷ್ಟು ಇದ್ದು 30 ದಿವಸ ಆದ ಮೇಲೆ ಅದು ಹೊಸ ಜೀವಕೋಶ ಬರ್ತದೆ. ಸೊ ಇದು ಈ ಪ್ರೋಸೆಸ್ ಆಗ್ತಾ ಇರ್ತದೆ. ನಮ್ಮ ದೇಹದಲ್ಲಿ ಆ ಜೀವಕೋಶಗಳು ಹೊಸ್ತು ಬರ್ತದೆ, ಮತ್ತೆ ಹಳೇದು ಸಾಯ್ತದೆ, ಹೊಸ್ತು ಬರ್ತದೆ, ಹಳೇದು ಸಾಯ್ತದೆ. ಸೊ ನಾವು ಮುಖ ತೊಳೆಯುವಾಗ ನಮ್ಮ ಮುಖ ಬಿಳಿ ಆಗ್ತದೆ, ಯಾಕಂದರೆ ನಮ್ಮ ಮೇಲಿನಲ್ಲಿ ಇರುವಂಥ ಪದರಗಳು ಇರುವಂತಹ ಸತ್ತ ಜೀವಕೋಶಗಳು ಹೋದಾಗ ನಮಗೆ ಕಾಂಪ್ಲೆಕ್ಷನ್ ಜಾಸ್ತಿ ಕಾಣ್ತದೆ. ಸೊ ಅದೇ ಥರ ಜೀವಕೋಶಗಳು ಹೊಸ್ತು ಬರ್ತದೆ, ಹಳೆಯದು ಸಾಯ್ತದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆಯಲ್ಲಿ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಯಿಂದಾಗಿ ಮುಖ್ಯವಾಗಿ ನಮ್ಮ ಅಟೋ ಇಮ್ಯೂನ್ ಸಿಸ್ಟಮಲ್ಲಿ ಅಲ್ಲಿ ಇಂಬ್ಯಾಲೆನ್ಸ್ ಆಗಿ, ಅಂದರೆ ಅಲ್ಲಿ ಆ ಪ್ರಕ್ರಿಯೆಗಳು ಸರಿಯಾಗದೆ ನಮ್ಮ ದೇಹದಲ್ಲಿರುವಂಥ ಈ ಬಿಳಿ ರಕ್ತಕಣ, ಅದರಲ್ಲಿ ಮುಖ್ಯವಾಗಿ T ಲಿಂಫೋಸೈಟ್ಸ್ ಅಂತ ಹೇಳ್ತೇವೆ, ಇದು ಟ್ರಿಗರ್ ಆಗಿ ನಮ್ಮ ದೇಹದಲ್ಲಿ ಕೆಲವು ಅಂಶಗಳು ಉತ್ಪತ್ತಿ ಆಗ್ತದೆ. ಅದಕ್ಕೆ ನಾವು ಇನ್ಫ್ಲಮೇಟರಿ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಕೆಲವು ಅಂಶಗಳು ಉತ್ಪತ್ತಿ ಆದಾಗ ಈ ಅಂಶಗಳು ನಮ್ಮ ದೇಹದಲ್ಲಿರುವಂತಹ ಚರ್ಮದ ಮೇಲಿರುವಂತಹ ಈ ಜೀವಕೋಶಗಳನ್ನು ಪ್ರೊಲಿಫರೇಷನ್ ಮಾಡಲಿಕ್ಕೆ ಅಂದರೆ ಈ ಸಾಯಿಸಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಅಂದರೆ ಇನ್ಫ್ಲಮೇಟರಿ ಪ್ರೋಸೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಯಾವಾಗ ಈ ಪ್ರಕ್ರಿಯೆ ಆಗ್ತದೆ, ನಮ್ಮ ಚರ್ಮದ ಮೇಲಿರುವಂತಹ ಜೀವಕೋಶಗಳು ಡೈಲಿ ಸಾಯುವಂಥ ಪ್ರಕ್ರಿಯೆಗಳು ಬರ್ಬೋದು, ಅಥವಾ 2 ದಿವಸಕ್ಕೊಮ್ಮೆ ಸಾಯುವಂಥ ಪ್ರಕ್ರಿಯೆಗಳು ಬರ್ಬೋದು. ಸೊ ಅದಾದಾಗ ಏನಾಗ್ತದೆ, ನಮ್ಮ ದೇಹದಲ್ಲಿ ಈ ಫ್ಲೆಕ್ಸ್ ಅಥವಾ ಈ ಪುಡಿ ಬೀಳುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೇವೆ. ಅಂದರೆ ಯಾವಾಗ ನಮ್ಮ ದೇಹದಲ್ಲಿ ಈ ಫ್ಲೇಕ್ಸ್ ಅಥವಾ ಲೀಷನ್ ಸ್ಟಾರ್ಟ್ ಆಗ್ತದೆ, ಅದು ನಮ್ಮ ದೇಹದ ಒಂದು ಅಟೋ ಇಮ್ಯೂನ್ ಕಾರಣದಿಂದಾಗಿ ಅಥವಾ ಇಮ್ಯೂನ್ ಸಿಸ್ಟಮ್ಮು ಏನು ಟ್ರಿಗರ್ ಆಗಿ ಅಲ್ಲಿ ಉತ್ಪತ್ತಿಯಾಗುವಂಥ ಅಂಶಗಳಿಂದಾಗಿ ನಮ್ಮ ದೇಹದಲ್ಲಿರುವಂತಹ ಚರ್ಮದ ಮೇಲಿರುವಂತಹ ಜೀವಕೋಶಗಳು ಯಾವಾಗ ಸಾಯಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆವಾಗ ನಮ್ಮ ಚರ್ಮದಲ್ಲಿ ಲೀಷನ್ ಆಗ್ತದೆ. ಇದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೇವೆ. ಅಂದರೆ ಮನುಷ್ಯನಲ್ಲಿ ಸಹಜವಾಗಿ 30 ದಿನಗಳ ಪ್ರಕ್ರಿಯೆ ನಡೀತದೆ. ಜೀವಕೋಶಗಳು ಒಂದು 30 ದಿವಸ ಬದುಕ್ತದೆ, ಮತ್ತೆ ಅದು ಸಾಯ್ತದೆ, ಹೊಸ ಜೀವಕೋಶ ಬರ್ತದೆ. 30 ದಿವಸ ವೇಗ ಹೆಚ್ಚಾದಾಗ, ಅಂದ್ರೆ 1 ದಿನ 2 ದಿನ 3 ದಿನಗಳಲ್ಲಿ ಸಾಯುವ ಪ್ರಕ್ರಿಯೆ ಸೋರಿಯಾಸಿಸ್ ಅಂದ್ರೆ ಆ ಭಾಗದಲ್ಲಿ ಆ ಸತ್ತ ಜೀವಕೋಶಗಳು ಪುಡಿ ಬೀಳುವಂಥದ್ದು ಅಥವಾ ಫ್ಲೇಕ್ಸ್ ಆಗುವಂಥದ್ದು ಕಾಣ್ತೇವೆ. ಅಂದರೆ ಒಂದು ದಪ್ಪ ಚರ್ಮ ದಪ್ಪ ಆಗ್ತದೆ, ಅದಕ್ಕೆ ಫ್ಲೇಕ್ ಅಂತ ಹೇಳ್ತೇವೆ. ಅದು ಆದಾಗ ಅದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೇವೆ. ಅಂದ್ರೆ ಸೋರಿಯಾಸಿಸ್ ಅಂತ ಹೇಳುವಾಗ ನಮಗೆ ಸಹಜವಾಗಿ ಹೊಟ್ಟು ಉದುರುವುದು ಅಂತ ಹೇಳ್ತೇವೆ. ಈ ಹೊಟ್ಟು ಉದುರುವುದು ಇದಕ್ಕೂ ಏನು ವ್ಯತ್ಯಾಸ ಇದೆಯಾ? ಈಗ ನೀವು ಹೊಟ್ಟು ಅಂತ ಹೇಳಿದ್ರೆ, ಹೊಟ್ಟು ಅಂತ ಎಲ್ಲಿಂದೋ ಬರೋದಲ್ಲ, ಅದು ನಮ್ಮ ದೇಹದ ಜೀವಕೋಶಗಳು ಸತ್ತಂತಹ ಪ್ರಕ್ರಿಯೆಯಲ್ಲಿ ಆದಂತಹ ಪುಡಿಯೇ ಹೊಟ್ಟು, ಅದು ಎಲ್ಲಿಂದಲೂ ಬರೋದಲ್ಲ. ಈಗ ನಮ್ಮ ಮುಖ್ಯವಾಗಿ ಯಾವುದೋ ಒಂದು ಪೇಷಂಟ್ ನಮ್ಮ ಹತ್ರ ಬಂದಾಗ ಅವರು ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ, ನಮಗೆ ಡ್ಯಾಂಡ್ರಫ್ ಆಗಿದೆ ಸರ್, ತುಂಬ ತಲೆಯಲ್ಲಿ ಹೊಟ್ಟು ಇದೆ, ತುಂಬ ಹೊಟ್ಟು ಬೀಳ್ತಾ ಉಂಟು, ಏನು ಅಂತ ನಮಗೆ ಗೊತ್ತಿಲ್ಲ ಅಂಥೇಳಿ. ಎಷ್ಟು ಎಣ್ಣೆ ಹಾಕಿದ್ರು ಏನೇ ಮಾಡಿದ್ರು ಅದು ಹೋಗ್ತಾ ಇಲ್ಲ, ರಾತ್ರಿ ಎಣ್ಣೆ ಹಾಕ್ತೇವೆ, ಬೆಳಿಗ್ಗೆ ಹೇಳುವಾಗ ಪುನಃ ಅಷ್ಟೇ ಪುಡಿಯಾಗಿ ಬಿದ್ದಿರ್ತದೆ ಅಂಥೇಳಿ. ಸೊ ಇಲ್ಲಿ ಏನಾಗ್ತದೆ ಅಂದರೆ, ಇದು ಡ್ಯಾಂಡ್ರಫ್ ಖಂಡಿತವಾಗಿ ಅಲ್ಲ. ಡ್ಯಾಂಡ್ರಫ್ ಅಂತ ಹೇಳುವಂಥದ್ದು ನಮ್ಮ ದೇಹದಲ್ಲಿ ಆಗುವಂಥ, ಮುಖ್ಯವಾಗಿ ನಮ್ಮ ದೇಹದಲ್ಲಿ ಈ ಜೀವಕೋಶಗಳು ಸ್ವಲ್ಪ ವೇಗವಾಗಿ ಸಾಯುವುದು. ಆದರೆ ಇದು ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮಿಂದ ಬಂದಿರುವಂಥ ಕಾಯಿಲೆ ಅಲ್ಲ. ಸೊ ಈ ಡ್ಯಾಂಡ್ರಫ್ ಅಂತ ಹೇಳುವಾಗ ಅದಕ್ಕೆ ನಾವು ನಮ್ಮ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದಾಗ, ಅದೇ ರೀತಿ ನಮಗೆ ತಲೆಗೆಲ್ಲ ಎಣ್ಣೆಲ್ಲ ಹಾಕಿದಾಗ ಆ ಪ್ರಕ್ರಿಯೆಗಳು ಸ್ಟಾಪ್ ಆಗ್ಬೋದು, ಅದು ಕಂಪ್ಲೀಟ್ ಆಗಿ. ಹೌದು. ಸೊ ಯಾವುದೇ ಒಬ್ಬ ಮನುಷ್ಯ ಡ್ಯಾಂಡ್ರಫ್ ಇದೆ, ಇದು ಎಷ್ಟು ಎಣ್ಣೆ ಹಾಕಿದ್ರು ಏನು ಮಾಡಿದ್ರು ಇದು ಹೋಗೋದಿಲ್ಲ ಅಂತ ಹೇಳುವಾಗ ಖಂಡಿತವಾಗಿ ಅವರು ಪಕ್ಕದ ಡಾಕ್ಟರ್ ಹತ್ರ ಹೋಗಿ ಅದು ಸೋರಿಯಾಸಿಸ್ ಅಥವಾ ಸೆಬೋರಿಕ್ ಡರ್ಮಟೈಟಿಸ್ ಅಥವಾ ಈ ಡ್ಯಾಂಡ್ರಫ್ ಅಂತ ಹೇಳುವಂಥದ್ದು ಅವರು ಮನವರಿಕೆ ಮಾಡಬೇಕಾಗ್ತದೆ. ಯಾವಾಗ ಈ ಕಾಯಿಲೆ ಇರ್ತದೆ, ಈ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆ ಇರ್ತದೆ, ಅಂಥವರಿಗೆ ಖಂಡಿತವಾಗಿ ಅವರು ಏನೂ ಮೆಡಿಸಿನ್ ಮಾಡದೆ ಅಥವಾ ಕರೆಕ್ಟಾಗಿ ಡಯಟ್ ಮಾಡದೆ ಅದು ಕ್ಯೂರ್ ಆಗೋದಿಲ್ಲ. ಆ ಡ್ಯಾಂಡ್ರಫ್ ಅಂತ ಹೇಳುವಂಥ ಏನು ಲಕ್ಷಣ ಇರ್ತದೆ ಅದು ತುಂಬ ಲಾಂಗ್ ಟೈಮಿಗೆ ಇರುವಂಥದ್ದು
ಕಾಣ್ತದೆ. ಸೊ ಖಂಡಿತವಾಗಿ ಯಾರೂ ಅಷ್ಟೇ ತಲೆಯಲ್ಲಿ ಡ್ಯಾಂಡ್ರಫ್ ಇದೆ ಅಥವಾ ತಲೆಯಲ್ಲಿ ತುಂಬ ಹುಟ್ಟು ಬರ್ತದೆ ಅಂತ ಹೇಳುವಾಗ ಅವರು ಖಂಡಿತವಾಗಿ ಅದನ್ನು ಗಮನಿಸಬೇಕು. ಅದು ಬರೀ ಹೊಟ್ಟ ಅಥವಾ ಅಲ್ಲಿ ಆ ತಲೆಯ ಭಾಗದಲ್ಲಿ ಲೀಷನ್ ಆಗಿದೆ ಅಥವಾ ಫ್ಲೆಕ್ಸ್ ಏನಾದರೂ ಬರ್ತಾ ಇದೆ ಅಂತ ಗಮನಿಸಬೇಕಾಗ್ತದೆ. ಅದನ್ನು ನೋಡಿಕೊಂಡು ಅವರು ನಾವು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತೇವೆ. ಸರ್, ಇದು ಅಂದರೆ ಸೋರಿಯಾಸಿಸ್ ಅಂತ ಹೇಳೋದು ಅಂತದ್ದು ಯಾಕೆ ಏನು ಅಂತ ನಮಗೆ ಅರ್ಥ ಆಯಿತು. ಈಗ ನಾನು ಕೇಳ್ತಾ ಇರೋದು, ಇದು ಯಾರಿಗೆಲ್ಲ ಬರ್ತದೆ ಅಂದರೆ ಮಕ್ಕಳಿಗೋ ಹಿರಿಯರಿಗೋ? ಯಾಕಂದರೆ ನಾವು ಎಲ್ಲರಿಗೂ ಕಾಣ್ತಾ ಇದ್ದೇವೆ, ಆದರೂ ಕೂಡ ಅಂದರೆ ವಯಸ್ಸಾದ ಒಂದು ವಯಸ್ಸಿನ ಮಿತಿ ಏನಾದರೂ ಇದೆಯಾ? ಖಂಡಿತವಾಗಿ ಯಂಗ್ ಏಜಲ್ಲೂ ಬರ್ತದೆ. ನಾವು ಚಿಕ್ಕ ಹುಡುಗರ ಹತ್ರ ಸಹ ಕಾಣ್ತೇವೆ, ಅದು ಏಜ್ ಆದವರ ಹತ್ರ ಸಹ ಕಾಣ್ತದೆ. ಮುಖ್ಯವಾಗಿ ಯಂಗ್ ಏಜಲ್ಲಿ ಬರುವಂಥದ್ದು ನಾವು ಕಾಮನ್ ಆಗಿ ಕಾಣ್ತೇವೆ. ಇಲ್ಲಿ ಮುಖ್ಯವಾಗಿ ಯಾವಾಗ ನಮ್ಮ ಈ ಇಮ್ಯೂನ್ ಸಿಸ್ಟಮ್ ಯಾವಾಗ ಒಂದು ಬ್ಯಾಲೆನ್ಸ್ ಆಗಿ ವರ್ಕ್ ಮಾಡೋದಿಲ್ಲ, ಆವಾಗ ನಮ್ಮ ಬಿಳಿ ರಕ್ತ ಕಣ ಈ ಅಂಶಗಳನ್ನು ಉತ್ಪತ್ತಿ ಮಾಡೋದು ಮುಖ್ಯವಾಗಿ ಕಾರಣ ಆಗಿರುತ್ತೆ. ಸೊ ಇದು ಆಗಬೇಕಾದ್ರೆ ಹೆರಿಡಿಟ್ರಿಯಾಗಿ ಇಂಪ್ಯಾಕ್ಟ್ ಇರ್ಬೋದು, ಇಲ್ಲಂತ ನಾವು ಹೇಳಿಗೋಲ್ಲ. ಒಂದು 5% ಅಷ್ಟು ಹೆರಿಡಿಟ್ರಿಯಾಗಿ ಇಂಪ್ಯಾಕ್ಟ್ ಇರ್ತದೆ. ಅದರೊಟ್ಟಿಗೆ ಮುಖ್ಯವಾಗಿ ನಾವು ಈ ತಿನ್ನುವಂಥ ಆಹಾರಗಳು, ನಾವು ಮಾಡುವಂಥ ಪ್ರಕ್ರಿಯೆಗಳು, ಇದರಿಂದಾಗಿ ಟ್ರಿಗರ್ ಆಗಿ ಅದು ನಮಗೆ ಸೋರಿಯಾಸಿಸ್ ಬರುವಂಥದ್ದು ಕಾಣ್ತೇವೆ. ಮುಖ್ಯವಾಗಿ ಎಂಗೇಜಲ್ಲಿ, ಮುಖ್ಯವಾಗಿ ಲೈಕ್ 20 to 40ವರೆಗೆ ತುಂಬ ಕಾಮನ್ ಆಗಿ ಈ ಕಾಯಿಲೆ ಕಾಣ್ತೇವೆ. ಸೊ ಈ ಕಾಯಿಲೆ ಬಂದಾಗ ಅವರಿಗೆ ಏನು ಅಂತ ಗೊತ್ತಿರೋದಿಲ್ಲ, ಏನೋ ಒಂದು ಸ್ಕಿನ್ನಿದು ಕಾಯಿಲೆ ಅಥವಾ ಏನೋ ಒಂದು ಪುಡಿ ಬೀಳ್ತದೆ ಅಂತ ತಿಳ್ಕೊಳ್ತಾರೆ. ಬಟ್ ಅವರಿಗೆ ಅದು ಸ್ಪ್ರೆಡ್ ಆದಾಗ, ಅಂದರೆ ಒಂದು ಮುಖ್ಯವಾಗಿ ತಲೆಯ ಭಾಗದಲ್ಲಿ ಬರ್ತದೆ, ಫಸ್ಟಿಗೆ ತಲೆಯ ಭಾಗದಲ್ಲಿ ಬಂದು ತಲೆಯ ಭಾಗದಲ್ಲಿ ಅದು ಲೀಷನ್ ಆಗಿ ಮತ್ತೆ ನಮ್ಮ ದೇಹದ ಭಾಗಗಳಿಗೆ ಸ್ಪ್ರೆಡ್ ಆಗುವಂಥದ್ದು ಕಾಣ್ತೇವೆ. ಖಂಡಿತವಾಗಿ ಇದು ಯಾವುದೇ ಒಂದು ಮನುಷ್ಯರಿಂದ ಮನುಷ್ಯರಿಗೆ ಬರುವಂಥ ಕಾಯಿಲೆ ಅಲ್ಲ. ಅಂದರೆ ಒಬ್ಬ ಮನುಷ್ಯನಿಗಿದ್ದ ಕೂಡಲೇ, ಅವನ ಡ್ರೆಸ್ ಹಾಕಿದ ಕೂಡಲೇ ಇನ್ನೊಬ್ಬನಿಗೆ ಬರ್ತದೆ ಅಂತ ಹೇಳುವುದು ಖಂಡಿತವಾಗಿ ತಪ್ಪು. ಇದು ಬರುವುದೇ ಇಲ್ಲ. ತುಂಬ ಕಾಮನ್ ಆಗಿ ನಾವು ಈ ಯಂಗ್ ಏಜಲ್ಲಿ ಯಾರಾದರೂ ಈ ಥರ ಲೀಷನ್ ಇದ್ದರೆ ಅವರನ್ನು ಅವಾಯ್ಡ್ ಮಾಡೋದು, ಅಥವಾ ಏನಾದರೂ ಕುಷ್ಠರೋಗ ಬಂದಿದೆ, ದೊಡ್ಡ ಕಾಯಿಲೆ ಬಂದಿದೆ ಅಂತ ಹೇಳುವಂಥದ್ದು ಕೆಲವರ ಹತ್ರ ಇರ್ತದೆ. ಸೊ ಖಂಡಿತವಾಗಿ ಈ ಸೋರಿಯಾಸಿಸ್ ಅಂತ ಹೇಳುವಂಥದ್ದಕ್ಕೆ ತುಂಬ ಅವರಿಗೆ ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಖಂಡಿತವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಇಲ್ಲ. ಅವರ ದೇಹನೇ ಅವರಿಗೆ ಕೊಡುವಂಥ ಒಂದು ಚರ್ಮದ ಕಾಯಿಲೆ. ಇದು ಎಲ್ಲಿಂದಲೂ ಬಂದಿರುವಂಥ ಕಾಯಿಲೆ ಅಲ್ಲ, ಅವರ ದೇಹದಿಂದಲೇ ಬರುವಂಥ ಕಾಯಿಲೆ. ಸೊ ದೇಹದಿಂದ ಬರುವಾಗ ಅವರು ಮಾಡುವಂಥ ಪ್ರಕ್ರಿಯೆಗಳು, ಅವರು ತಿನ್ನುವಂಥ ಆಹಾರ, ಅವರ ಮಾನಸಿಕ ಸ್ಥಿತಿಗತಿ, ಅವರ ರುಟೀನ್, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ಇದನ್ನೆಲ್ಲ ಕೆಟ್ಟ ಕೆಲಸಗಳನ್ನು, ಅಂದರೆ ಕೆಟ್ಟ ಆಹಾರ ಇರ್ಬೋದು, ಕೆಟ್ಟ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಆಲ್ಕೋಹಾಲ್ ಇರ್ಬೋದು, ಅಥವಾ ಸ್ಮೋಕಿಂಗ್ ಯಾವಾಗ ಮಾಡೋದಿಲ್ಲ, ಆವಾಗ ಈ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆ ಅಲ್ಲೇ ಮಲಗಿರ್ತದೆ. ಅಂದರೆ ಆ ಲಕ್ಷಣಗಳು ಬರೋದಿಲ್ಲ. ಅವರ ದೇಹದಲ್ಲಿ ಕಾಯಿಲೆ ಇರಬಹುದು, ಆದರೆ ಚರ್ಮದಲ್ಲಿ ಯಾವುದೇ ಈ ಪ್ರೋಸೆಸ್ ಪ್ರೊಲಿಫರೇಷನ್ ಆಗೋದಿಲ್ಲ. ಬಟ್ ಯಾವಾಗ ಈ ಥರದ ಫುಡ್ಗಳು ಅವರ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಸರಿ ಇರುವುದಿಲ್ಲ, ಅದರೊಟ್ಟಿಗೆ ಈ ಇನ್ಫ್ಲಮೇಷನ್ ಮಾಡುವಂಥ ಆಹಾರಗಳು ಅಥವಾ ಲೈಫ್ ಸ್ಟೈಲನ್ನು ಮಾಡ್ತಾರೆ, ಆವಾಗ ಅವರ ಕಾಯಿಲೆ ಚರ್ಮದಲ್ಲಿ ಅಥವಾ ತಲೆಯ ಭಾಗದಲ್ಲಿ ಕಾಣ್ತದೆ. ಅಂದರೆ ಇದು ಸಾಂಕ್ರಾಮಿಕ ರೋಗ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ರಿ. ಹೌದು, ಖಂಡಿತವಾಗಿ ಇದು ಈಗ ಯಾರಿಗಾದರೂ ಒಬ್ಬರು ಮದುವೆ ಆಗಬೇಕು ಅಂತ ಹೇಳುವಾಗ ತುಂಬ ಯೋಚನೆ ಮಾಡ್ತಾರೆ. ಯಾರಿಗೆ ಸೋರಿಯಾಸಿಸ್ ಇರುವವರಿಗೆ ಅವ್ರು ಏನು ತಿಳ್ಕೊಳ್ತಾರೆ ಅಂದರೆ, ಇದು ನಾನು ಮದುವೆ ಆದರೆ ನನ್ನ ಹೆಂಡತಿಗೆ ಬರ್ತದೆ, ನನ್ನ ಮಕ್ಕಳಿಗೆ ಬರ್ತದೆ, ಮತ್ತು ನನ್ನನ್ನು ದೂರ ಮಾಡ್ತಾರೆ ಅಂತ ಹೇಳುವಂಥ ಒಂದು ಆಲೋಚನೆ ಈಗ ಕೀಳರಿಮೆ ಕೂಡ ಇರ್ತದೆ. ಸೊ ಯಾವತ್ತೂ ಅಷ್ಟೇ ಈ ಕಾಯಿಲೆ, ಈ ಸೋರಿಯಾಸಿಸ್ ಅಂತ ಹೇಳುವಂಥ ಏನು ಡಯಾಗ್ನೋಸ್ ಮಾಡಿರುವಂಥ ಕಾಯಿಲೆ ಏನಿರ್ತದೆ, ಇದು ಯಾರಿಗೂ ಹರಡುವುದಿಲ್ಲ. ಅದು ಹರಡಲಿಕ್ಕೆ ಚಾನ್ಸೇ ಇರೋದಿಲ್ಲ. ಬಿಕಾಸ್ ಅವರ ದೇಹದಿಂದ, ಅಂದರೆ ಯಾವುದೇ ಒಂದು ರೋಗಾಣು ಬಂದು ಇನ್ಫೆಕ್ಷನ್ ಮಾಡುವಂಥ ಕಾಯಿಲೆ ಇಲ್ಲ, ಅವರ ದೇಹದಿಂದ ಬಂದಿರುವಂಥ ಕಾಯಿಲೆ ಇರುವಾಗ ಇದು ಬೇರೆಯವರಿಗೆ ಹರಡುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಹಾಗೆ ಸೋರಿಯಾಸಿಸ್ ಬಂದಿದೆ, ಇದು ಹರಡುವ ರೋಗ ಅಲ್ಲ ಅಂದರೂ ಕೂಡ ಇದು ಭಯಾನಕವೋ ಅಥವಾ ಪ್ರಾಣಾಂತಿಕವೋ? ಇದರಿಂದ ಪ್ರಾಣ ಖಂಡಿತವಾಗಿ ಹೋಗೋದಿಲ್ಲ. ಆದರೆ ಖಂಡಿತವಾಗಿ ಯಾರಿಗೆ ಸೋರಿಯಾಸಿಸ್ ಇರುತ್ತೆ ಅಂಥವರಿಗೆ ಡಯಾಬಿಟಿಸ್ ಇರುವಂಥದ್ದು ಕಾಮನ್ ಆಗಿ ಕಾಣ್ತೇವೆ. ಅದೇ ರೀತಿ ಕಾರ್ಡಿಕ್ ರಿಲೇಟೆಡ್ ತೊಂದರೆಗಳು ಇರ್ಬೋದು, ಇದು ಸಹ ಕಾಮನ್ ಆಗಿ ಕಾಣ್ತದೆ. ಅದರೊಟ್ಟಿಗೆ ಅವರಿಗೆ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥ ಲಕ್ಷಣಗಳು ಸಹ ಕಾಮನ್ ಆಗಿರ್ತದೆ. ಅದೇ ರೀತಿ ಈ ಸೋರಿಯಾಸಿಸ್ ಬಂದವರಿಗೆ ಖಂಡಿತವಾಗಿ ಸೋರಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಅಂದರೆ ಯಾವಾಗ ಈ ಇನ್ಫ್ಲಮೇಟೆಡ್ ಡಿಸೀಸ್ ಅಂತ ಹೇಳ್ತೇವೆ, ಅಂದರೆ ಇನ್ಫ್ಲಮೇಷನ್ ಅಂದರೆ ನಮ್ಮ ಚರ್ಮವನ್ನು ಹೇಗೆ ಒಂದು ನಮ್ಮ ದೇಹದ ಅಂಶಗಳ ಇನ್ಫ್ಲಮೇಷನ್ ಮಾಡಿ ಅಲ್ಲಿ ಲೀಷನ್ ಮಾಡಿ ಇಲ್ಲಿ ಪುಡಿ ಬೀಳುವಾಗೆ ಮಾಡ್ತದೆ, ಅದೇ ಥರ ಇದಕ್ಕೆ ಸೋರಿಯೋ ಆರ್ಥ್ರೈಟಿಸ್ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಜಾಯಿಂಟಲ್ಲಿರುವಂಥ ಈ ಫ್ಲೂಯಿಡನ್ನು ಯಾವಾಗ ಇನ್ಫ್ಲೇಮ್ ಮಾಡ್ತದೆ ಅಥವಾ ಊತ ಮಾಡಿಸ್ತದೆ, ಆವಾಗ ನಮಗೆ ಕಂಟಿನ್ಯೂಸ್ ಆಗಿ ಜಾಯಿಂಟ್ ಪೇನ್ ಸಹ ಬರುವಂಥ ಸಾಧ್ಯತೆ ಇರ್ತದೆ. ಕೆಲವರಿಗೆ ಚರ್ಮದ ಕಾಯಿಲೆ ಇರ್ತದೆ, ಕೆಲವರಿಗೆ ಬರೀ ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ ಪೇನ್ ಇರ್ತದೆ. ಕಾರಣ ಒಂದೇ,
ನಮ್ಮ ದೇಹದಲ್ಲಿ ಆಗುವಂಥ ಈ ಪ್ರಕ್ರಿಯೆಗಳು ಅಂದರೆ ಇನ್ಫ್ಲಮೇಷನ್ ಮಾಡುವಂಥ ಅಂಶಗಳು ಯಾವಾಗ ಜಾಸ್ತಿ ಆಗ್ತದೆ ಆವಾಗ ನಮ್ಮ ಚರ್ಮದಲ್ಲಿ ಇನ್ಫ್ಲಮೇಷನ್ ಆಗ್ಬೋದು ಅಥವಾ ನಮ್ಮ ಜಾಯಿಂಟ್ಗಳಲ್ಲಿ ಇನ್ಫ್ಲಮೇಷನ್ ಆಗ್ಬೋದು. ಸೊ ಕಾರಣ ಒಂದೇ, ಲಕ್ಷಣಗಳು ಬೇರೆ ಬೇರೆ ಇರ್ಬೋದು. ಅದು ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಆಗ್ಬೋದು ಅಥವಾ ಚರ್ಮದಲ್ಲಿ ಇನ್ಫ್ಲಮೇಷನ್ ಆಗಿ ಈ ಸೋರಿಯಾಸಿಸ್ ಬರ್ಬೋದು ಅಥವಾ ಆರ್ಥ್ರೈಟಿಸ್ ಬರ್ಬೋದು ಅಥವಾ ಬರೀ ಆರ್ಥ್ರೈಟಿಸ್ ಬರ್ಬೋದು. ಸೊ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆ ಬಂದವರಿಗೆ ಖಂಡಿತವಾಗಿ ಕೆಲವರಿಗೆ ಆರ್ಥ್ರೈಟಿಸ್ ಅಥವಾ ಜಾಯಿಂಟ್ ನೋವುಗಳು ಬರುವಂಥ ಸಾಧ್ಯತೆ ಇರ್ತದೆ. ಯಾವಾಗ ಜಾಯಿಂಟ್ ನೋವುಗಳು ಬರ್ತದೆ ಆವಾಗ ಅವರಿಗೆ ನಡಿಲಿಕ್ಕೆ ಅಥವಾ ಆಚೀಚೆ ಹೋಗಲಿಕ್ಕೆ ನೋವುಗಳು ಜಾಸ್ತಿಯಾಗಿ ಅದು ರಿಸ್ಟ್ರಿಕ್ಟ್ ಆಗುತ್ತೆ. ಅದರಿಂದಾಗಿ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಇದು ನಾವು ಮೊದಲಾಗಿ ಇದನ್ನು ಗುರುತಿಸ್ಕೊಳ್ಬೇಕು ಮತ್ತು ಇದಕ್ಕೆ ಚಿಕಿತ್ಸೆ ಪಡೆಯಬೇಕು. ಖಂಡಿತ ಖಂಡಿತ ಚಿಕಿತ್ಸೆ ಪಡೆಯುವುದಾದರೆ ಚಿಕಿತ್ಸೆ ಇದೆಯಾ, ಅದು ಚಿಕಿತ್ಸೆ ಏನು ಎನ್ನುವುದನ್ನು ನಾವು ತಿಳಿಯಲಿಕ್ಕೆ ಬಯಸ್ತೇವೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ PF ಕಚೇರಿ ಎದುರು ವೆಲೆನ್ಸಿಯಾ ಮಂಗಳೂರು ಇವರು ಅರ್ಪಿಸುವ ವೇದಂ ಆರೋಗ್ಯ ವೈದ್ಯರೊಂದಿಗಿನ ಸಂವಾದ ಕಾರ್ಯಕ್ರಮ. ಸೊ ಇವತ್ತು ನಾವು ಸೋರಿಯಾಸಿಸ್ ಬಗ್ಗೆ ಸಚಿನ್ ನಡ್ಕರ್ ಅವರಿಂದ ಮಾಹಿತಿ ಪಡೆದಿದ್ದೇವೆ. ಡಾಕ್ಟರ್ ಸಚಿನ್ ನಡ್ಕರ್ ಅವರೇ, ನೀವು ಸೋರಿಯಾಸಿಸ್ ಹೇಗೆಲ್ಲ ಬರ್ತದೆ ಮತ್ತು ಅದು ಅಂದರೆ ಭಯಾನಕ ಅಲ್ಲ ಅನ್ನುವಂಥ ಸಮಾಧಾನದ ಸಂಗತಿ ನಮಗೆ ಹೇಳಿದ್ದೀರಿ, ಅದು ಕೂಡ ಒಳ್ಳೆಯದು. ಆದರೆ ಇಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಸ್ಥಳದಿಂದ ಸ್ಥಳಕ್ಕೆ ಏನಾದರೂ ಈ ಸೋರಿಯಾಸಿಸ್ ಭಿನ್ನತೆ ಏನಾದರೂ ಇರ್ತದ ಅಥವಾ ಎಲ್ಲರಿಗೂ ಒಂದೇ ಥರ ಇರ್ತದೆ ಕಾಮನ್? ಇಲ್ಲ, ಖಂಡಿತವಾಗಿ ಅದರಲ್ಲಿ ಬೇರೆ ಬೇರೆ ಥರ ಪ್ರೆಸೆಂಟೇಷನ್ ಇರ್ತದೆ. ಕಾಯಿಲೆ ಒಂದೇ ಇರ್ತದೆ, ಕಾಯಿಲೆ ಅದೇ ಇರ್ತದೆ, ಬಟ್ ಪ್ರೆಸೆಂಟೇಷನ್ ಬೇರೆ ಬೇರೆ ಇರ್ತದೆ. ಕೆಲವರಿಗೆ ಬರೀ ಸ್ಕಾಲ್ಪಲ್ಲಿ ಅಂದರೆ ತಲೆಯಲ್ಲಿ ಮಾತ್ರ ಬರ್ತದೆ, ಅದಕ್ಕೆ ನಾವು ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಅಂದರೆ ತಲೆಯಲ್ಲಿ ಮಾತ್ರ, ಆ ಭಾಗದಲ್ಲಿ ಮಾತ್ರ ದೊಡ್ಡ ಲೀಜನ್ ಆಗಿ ಬರ್ತದೆ ತಲೆಯ ಅಂದರೆ ತಲೆಯ ಒಳಭಾಗದಲ್ಲಿ. ಸೊ ಅದೇ ರೀತಿ ಫ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಫ್ಲೇಕ್ ಅಂದರೆ ನಮ್ಮ ಇಡೀ ದೇಹದಲ್ಲಿ ಬರುವಂಥದ್ದು ಕಾಣ್ತೇವೆ. ಇಲ್ಲಿ ಮುಖ್ಯವಾಗಿ ಫ್ಲೇಕಿಯಾಗಿ ಅಂದರೆ ಈ ಪುಡಿ ಬೀಳುವಂಥದ್ದು ಕಾಣ್ತೇವೆ. ಅದೇ ರೀತಿ ಈ ಗಟ್ಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೇವೆ, ಅಲ್ಲಿ ಈ ಡಾಟ್ ಬಂದು ಅಲ್ಲಿ ಆ ಭಾಗದಲ್ಲಿ ಮಾತ್ರ ಪುಡಿ ಬೀಳುವಂಥದ್ದು ನಾವು ನೋಡ್ತೇವೆ. ಅದೇ ರೀತಿ ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಇಲ್ಲಿ ಮುಖ್ಯವಾಗಿ ನಮ್ಮ ಮಂಡಿಯ ಭಾಗ ಇರ್ಬೋದು ಅಥವಾ ಕಾಲಿನ ಭಾಗ, ಈ ಭಾಗಗಳಲ್ಲಿ ಕಾಮನ್ ಆಗಿ ಕಾಣ್ತೇವೆ. ಅದೇ ರೀತಿ ಈ ನಮ್ಮ ಒಳಭಾಗದಲ್ಲಿ, ನಮ್ಮ ಮೇಯ್ನ್ ಆಗಿ ನಮ್ಮ ಕಾಲಿನ ಒಳಭಾಗದಲ್ಲಿ ಇರ್ಬೋದು ಅಥವಾ ನಮ್ಮ ಬಟಕ್ ರೀಜನಲ್ಲಿ ಇರ್ಬೋದು, ಇಲ್ಲಿ ಕಾಮನ್ ಆಗಿ ಬರುವಂಥದ್ದು ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಮತ್ತು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೇವೆ, ಒಂದು ದೊಡ್ಡ ಲೀಜನ್ ಆಗಿ ಬರ್ತದೆ. ಸೊ ಕಾಯಿಲೆ ಒಂದೇ, ಆದರೆ ಪ್ರೆಸೆಂಟೇಷನ್ ಬೇರೆ ಬೇರೆ ಇರ್ತದೆ. ಸೊ ಅದನ್ನು ನಾವು ಡಯಾಗ್ನೋಸ್ ಒಂದೇ ಇರ್ತದೆ, ಒಂದೇ ಕಾರಣ ಇರ್ತದೆ, ಒಂದೇ ಕಾಯಿಲೆ ಇರ್ತದೆ, ಬಟ್ ಪ್ರೆಸೆಂಟೇಷನ್ ಬೇರೆ ಬೇರೆ ಇರುವ ಕಾರಣ ಕಾಯಿಲೆಗೆ ಟ್ರೀಟ್ಮೆಂಟ್ ಒಂದೇ ಥರ ಇರ್ತದೆ, ಬಟ್ ಖಂಡಿತವಾಗಿ ಅದನ್ನು ಡಯಾಗ್ನೋಸ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಖಂಡಿತವಾಗಿ ಮಾಡಲೇಬೇಕಾಗ್ತದೆ. ಅಂದರೆ ಕಾಯಿಲೆ ಇದೆ ಅನ್ನೋದು ಗೊತ್ತಿದೆ, ಬಟ್ ಇದು ಪರ್ಟಿಕ್ಯುಲರ್ ಯಾರಿಗೆ ಬರ್ತದಂತ, ಅಂದರೆ ಇಂತಹ ವ್ಯಕ್ತಿಗೆ ಬರ್ತದಂತ ನಾವು ಮೊದಲಾಗಿ ನೋಡಿ. ಇಲ್ಲಿ ಮುಖ್ಯವಾಗಿ ಈ ಮಾಡರ್ನ್ ಸೈನ್ಸ್ ಪ್ರಕಾರ ಇದಕ್ಕೆ ಮುಖ್ಯವಾದ ಕಾರಣ ಇದೆ ಅಂತ ಹೇಳಲಿಕ್ಕೆ ಇನ್ನೂ ಹುಡುಕಲಿಲ್ಲ. ಇದೇ ಕಾರಣದಿಂದ ಈ ಸೋರಿಯಾಸಿಸ್ ಅಥವಾ ಈ ಆಟೋಮಿನ್ ಡಿಸೀಸ್ ಬರ್ತದೆ ಅಂತ ಹೇಳಿ ಯಾರೂ ಫೈಂಡ್ ಔಟ್ ಮಾಡಲಿಲ್ಲ. ಬಟ್ ಓವರಾಲ್ ನೋಡುವಾಗ, ಜನರಲೈಸ್ ಆಗಿ ನೋಡುವಾಗ, ಮುಖ್ಯವಾಗಿ ನಮ್ಮ ದೇಹದಲ್ಲಿ ಯಾರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಇರ್ತದೆ ಅಥವಾ ಇಮ್ಯುನಿಟಿ ಸಿಸ್ಟಮ್ ಯಾವಾಗ ಕಮ್ಮಿ ಆಗಿರ್ತದೆ ಅಥವಾ ನಮ್ಮ ದೇಹದಲ್ಲಿ ಅವರು ಬೇರೆ ಬೇರೆ ಔಷಧಿಗಳು ಇಮ್ಯುನೋ ಸಪ್ರೆಸೆಂಟ್ ಅಂತ ಹೇಳ್ತೇವೆ, ಅಂದರೆ ನಮ್ಮ ಇಮ್ಯುನೋ ಸಿಸ್ಟಮಿಗೆ ಯಾವುದು ಒಳ್ಳೆಯದಲ್ಲ ಆ ಮೆಡಿಸಿನ್ಗಳು ನಿರಂತರವಾಗಿ ತಗೊಳ್ಳೋದಿರ್ಬೋದು ಇರ್ಬೋದು. ಅದೇ ರೀತಿ ಅವನ ಲೈಫ್ ಸ್ಟೈಲಲ್ಲಿ ಈ ಹಾಲು, ಮಜ್ಜಿಗೆ ಅಥವಾ ಮೀನು, ಹಾಲು ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ತಗೊಳ್ಳುವಂಥದ್ದು ಇರ್ಬೋದು. ಸೊ ಇದೆಲ್ಲ ತಗೊಂಡಾದಾಗ ಅವರಿಗೆ ಖಂಡಿತವಾಗಿ ಒಂದು ಕರೆ ಇದೆ ಸರ್, ಸ್ವೀಕರಿಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹೇಳಿ ಮ್ಯಾಮ್, ಯಾರು ಮಾತಾಡ್ತಿರೋದು? ನಾವು ಸುರತ್ಕಲಿಂದ ಶಿಲ್ಪಾ ಅಂತ ಹೇಳಿ. ಹೇಳಿ ಏನು ಕೇಳಿ? ಶಿಲ್ಪಾ ಅವರು ಹೇಳಿ ಅಮ್ಮ, ಹೇಳಿ. ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿ. ನೀವೀಗ ಹೇಳ್ತಿದ್ರಲ್ಲ, ಲೈವ್ ನೋಡ್ತಾ ಇದ್ದೇನೆ. ಸೇಮ್ ಪ್ರಾಬ್ಲಮ್ ನನಗೆ ಕೂಡ ಇದೆ, ಅಂದ್ರೆ ತಲೆ ಭಾಗದಲ್ಲಿ ಹುಟ್ಟು ತರ ಇದೆ, ಅದೇನಂತ ಗೊತ್ತಾಗ್ತಿಲ್ಲ ಕರೆಕ್ಟ್ ಆಗಿ. ತಲೆಯಲ್ಲಿ ಮಾತ್ರ ಇದೆಯಮ್ಮ, ಬಾಡಿಯಲ್ಲಿ ಇದೆಯಮ್ಮ? ತಲೆ ಭಾಗದಲ್ಲಿ ಇದೆ, ಬಟ್ ಆಮೇಲೆ ಕಿವಿಯ ಹಿಂಭಾಗದಲ್ಲಿ, ತಲೆ ಹಿಂಭಾಗದಲ್ಲಿ, ಮತ್ತೆ ಒಂದೊಂದ್ಸಲ ಸ್ಪ್ರೆಡ್ ಆದಾದ್ಮೇಲೆ ಫುಲ್ ಸ್ಕಿನ್ ಅಲ್ಲೆಲ್ಲ ಡಾಟ್ಸ್ ತರ, ಬ್ಲಾಕ್ ಡಾಟ್ಸ್ ಟೈಪ್ ಅಲ್ಲಿ ಆಗಿದೆ. ನೋಡಿ, ಇಲ್ಲಿ ಬ್ಲ್ಯಾಕ್ ಡಾಟ್ಸ್ ಬರೋದಿಲ್ಲ ಖಂಡಿತವಾಗಿ ಸೋರಿಯಾಸಿಸ್ ಅಲ್ಲಿ. ಮುಖ್ಯವಾಗಿ ಇಲ್ಲಿ ಪುಡಿ ಬೀಳುವಂಥ ಲಕ್ಷಣನೇ ಇರ್ತದೆ ಅಥವಾ ಕೆಂಪು ಆಗುವಂಥ ಲಕ್ಷಣ ಇರ್ತದೆ. ನಿಮಗೆ ತಲೆಯ ಭಾಗದಲ್ಲಿ ಮಾತ್ರ ಇದ್ದರೆ ಅಲ್ಲಿ ಈ ಡ್ಯಾಂಡ್ರಫ್ ಅಂತ ಬರುವಾಗ ಅಲ್ಲಿ ಒಂದು ಮಾರ್ಜಿನೇಟೆಡ್ ಇರುವಂತಹ ಲೀಜನ್ ಬರೋದಿಲ್ಲ. ಮಾರ್ಜಿನ್ ಅಂದರೆ ಒಂದು ಬೌಂಡ್ರಿ ಇರ್ತದೆ ಒಂದು ಲೀಜನ್ಗೆ. ಆ ಬೌಂಡ್ರಿ ಇರುವಂಥ ಲೀಜನಲ್ಲಿ ಪುಡಿ ಬೀಳ್ತಾ ಇದೆ, ಅದು ಸೋರಿಯಾಸಿಸ್ ಅಮ್ಮ.
ಜನರಲೈಸ್ ಆಗಿ ನಿಮ್ಮ ತಲೆಯಲ್ಲಿ ಸ್ವಲ್ಪ ಹೊಟ್ಟು ಬೀಳ್ತಾ ಇದೆ ಅಂದ್ರೆ ಅದು ಖಂಡಿತವಾಗಿ ಸೋರಿಯಾಸಿಸ್ ಅಲ್ಲ. ಅಲ್ಲ ಡಾಕ್ಟರ್, ಜಾಸ್ತಿ ಆಗಿದೆ. ಆಮೇಲೆ ಅದು ಒಂದೊಂದ್ಸಲ ಜಾಸ್ತಿ ಆದಾಗ ಫುಲ್ ಅದೇ ವೈಟ್ ಡ್ಯಾಂಡ್ರಫ್ ತರ ಆಗ್ತದೆ. ಕೆಲಸ ಮಾಡಿ ಅಮ್ಮ, ಸ್ಕಿನ್ ಅಲ್ಲಿ ಬರ್ತದೆ, ಸ್ಕಿನ್ ಅಲ್ಲಿ. ಆಮೇಲೆ ಐಬ್ರೋದ ಇರುವ ಹೇರ್ ಭಾಗದಲ್ಲಿ ಅಲ್ಲಿ ಆಗ್ತದೆ ಸ್ವಲ್ಪ. ಮತ್ತೆ ಕಿವಿಯ ಹಿಂಭಾಗದಲ್ಲಿ ಕೂಡ ಅದೇ ಕಿವಿಯ ಹಿಂಭಾಗದಲ್ಲೆಲ್ಲ ಇದ್ರೆ ಖಂಡಿತವಾಗಿ ಅದು ಸೋರಿಯಾಸಿಸ್ ಇರ್ತದಮ್ಮ. ಆ ಲೀಷನ್ ಇರ್ತದೆ, ಲೀಷನ್ ಅಲ್ಲಿ ಪುಡಿ ಪುಡಿ ಬೀಳುವಂಥದ್ದು ಕಾಮನ್ ಆಗಿ ಕಾಣ್ತೇವೆ. ಸೊ ಖಂಡಿತವಾಗಿ ನೀವು ಅದಕ್ಕೆ ನೀವು ಅದನ್ನು ತೋರಿಸ್ಕೊಳ್ಳಿ. ಫಸ್ಟಿಗೊಮ್ಮೆ ಬಂದು ಕನ್ಸಲ್ಟ್ ಮಾಡಿ. ಅದು ಸೋರಿಯಾಸಿಸ ಅಥವಾ ಡರ್ಮಟೈಟಿಸ ಅಥವಾ ಬೇರೆ ಯಾವುದೋ ಎಲರ್ಜಿ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಅದನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಒಳ್ಳೇದಮ್ಮ. ಖಂಡಿತವಾಗಿ ಈಗ ಅವರು ಸದ್ಯಕ್ಕೆ ಏನಾದರೂ ಆ ಥರ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆ ಇದ್ದರೆ ಖಂಡಿತವಾಗಿ ಅವ್ರ ಮನೆಯಲ್ಲಿ ಹಾಲು ಇರ್ಬೋದು, ಹಾಲಿನ ಪ್ರಾಡಕ್ಟ್ ಇರ್ಬೋದು, ಅದನ್ನೆಲ್ಲ ಆದಷ್ಟು ಕಮ್ಮಿ ಮಾಡಿ ಮತ್ತೆ ಒಮ್ಮೆ ಹಾಸ್ಪಿಟಲ್ಗೆ ಬಂದು ಕನ್ಸಲ್ಟ್ ಮಾಡಿದ್ರೆ ನಿಮಗೆ ಗೈಡ್ ಮಾಡ್ಬೋದಮ್ಮ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ಇದ್ದೇನಮ್ಮ. ಮತ್ತೆ 4 ಗಂಟೆಯಿಂದ ಒಂದು 8 ಗಂಟೆವರೆಗೆ ಹಾಸ್ಪಿಟಲ್ ಅಲ್ಲಿ ಇರ್ತೇನೆ. ಇಲ್ಲಿ ಅದೇ ಸಂಡೇ ಒಂದು ದಿವಸ ಇರುವುದಿಲ್ಲಮ್ಮ, ಬೇರೆ ದಿವಸ ಯಾವಾಗಲೂ ಇರ್ತದೆ. ಓಕೆ 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 ಓಕೆ, ಧನ್ಯವಾದ ನಿಮಗೆ ಕರೆ ಮಾಡಿದ್ದಕ್ಕಾಗಿ. ಇಲ್ಲಿ ಒಂದು ವಿಷಯ ನನಗೆ ಮತ್ತೆ ಕ್ಲಿಯರ್ ಆಗಬೇಕಂತ ಅವ್ರು ಕೇಳೋ ಪ್ರಶ್ನೆ ಮಾಡಲಿಕ್ಕೆ, ಅಂದರೆ ನೀವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸಬಾರ್ದು ಅಂತ ಹೇಳಿದ್ರಿ. ಹಾಗೆ ಯಾವ ಸೇವಿಸಬಾರದ ಬೇರೆ ಏನು ಅಂದರೆ ಸೋರಿಯಾಸಿಸ್ ಸಂಬಂಧಪಟ್ಟ ನೋಡಿ, ಈ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆ ಅದೇ ನಾನು ಹೇಳಿದೆ, ಇದು ನಮ್ಮ ದೇಹದಿಂದ ಬರುವಂಥ ಕಾಯಿಲೆ, ಇದು ಚರ್ಮದ ಕಾಯಿಲೆ ಅಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಕೆಲವು ಔಷಧಿಗಳೆಲ್ಲ ಸಿಗ್ತದೆ, ಹೊರಗಡೆ ಏನೋ ಒಂದು ಔಷಧಿ ಹಚ್ತಾರೆ ಚರ್ಮಕ್ಕೆ ಹಚ್ಚಿದ ಕೂಡಲೇ 4 ದಿವಸ ಅದು ಲೀಷನ್ ಇರುವುದಿಲ್ಲ, ಬಿಕಾಸ್ ಅಷ್ಟು ಸ್ಟ್ರಾಂಗ್ ಮೆಡಿಸಿನ್ಸ್ ಇರ್ತದೆ, ಮತ್ತು ಪುನಃ ಒಳಗಿಂದ ಶುರುವಾಗ್ತದೆ. ಇದು ಒಳಗಿನ ಕಾಯಿಲೆ, ದೇಹದ ಕಾಯಿಲೆ ಇರುವಾಗ ನಾವು ಚರ್ಮಕ್ಕೆ ಎಷ್ಟೇ ಮೆಡಿಸಿನ್ ಮಾಡಿದರೂ ಸಹ ಯೂಸ್ ಆಗೋದಿಲ್ಲ. ತುಂಬ ಜನ ಆ ಎಣ್ಣೆ ಹಾಕೋದು, ಆ ಆಯಿಂಟ್ಮೆಂಟ್ ಹಾಕೋದು, ಅಲ್ಲಿಂದ ತಗೊಂಬರೋದು, ಇಲ್ಲಿಂದ ತಗೊಂಬರೋದು, ಇದು ಖಂಡಿತ ಬರುವ ಕಾಯಿಲೆ. ನೀವು ಹೊರಗೆ ಏನು ಮಾಡಿದ್ರು ಅದು ಏನು ಪ್ರಯೋಜನ ಆಗೋದಿಲ್ಲ. ಟೆಂಪ್ರರಿ ಆಗಿ ಆ ಲೀಷನ್ಗೆ ಹಾಕಿ ಅವರೊಂದು ಸಮಾಧಾನ ಪಡಬೇಕಲ್ಲದೆ ಖಂಡಿತವಾಗಿ ಅವರಿಗೆ ಪರ್ಮನೆಂಟ್ ಆಗಿ ಕ್ಯೂರ್ ಆಗೋದಿಲ್ಲ. ಸೊ ಅವರು ಏನಾದರೂ ಅದಕ್ಕೆ ಗುಣ ಮಾಡಬೇಕಾದ್ರೆ ಅವರ ದೇಹಕ್ಕೆ ಕರೆಕ್ಟ್ ಮಾಡಬೇಕಾಗ್ತದೆ. ಯಾವಾಗ ದೇಹದಲ್ಲಿ ಈ ಅಂಶಗಳು ಉತ್ಪತ್ತಿ ಆಗೋದಿಲ್ಲ, ಈ ಇನ್ಫ್ಲಮೇಷನ್ ಆಗುವಂಥ ಅಂಶಗಳು ಉತ್ಪತ್ತಿ ಆಗೋದಿಲ್ಲ, ಯಾವಾಗ ಉತ್ಪತ್ತಿ ಆಗದಾಗೆ ಹೇಗೆ ನಾವು ಚಿಕಿತ್ಸೆ ಮಾಡ್ತೇವೆ ಆವಾಗ ಮಾತ್ರ ಈ ಕಾಯಿಲೆ ಕಂಪ್ಲೀಟಾಗಿ ಗುಣ ಆಗ್ತದೆ. ಗುಣ ಆದಮೇಲೆ ಅವರು ಮೇಂಟೈನ್ ಮಾಡಲಿಕ್ಕೆ ನಾವು ಹೇಳ್ಕೊಡ್ತೇವೆ. ಸೊ ನಾವು ಚರ್ಮಕ್ಕೆ ಅಥವಾ ಚರ್ಮದ ಹೊರಗಿನ ಭಾಗಕ್ಕೆ ನಾವು ಎಣ್ಣೆ ಅಥವಾ ಆಯಿಂಟ್ಮೆಂಟ್ ಅಥವಾ ಯಾವುದೇ ಔಷಧಿ ಹಚ್ಚಿ ಖಂಡಿತವಾಗಿ ಪ್ರಯೋಜನ ಇಲ್ಲ. ಅವರ ದೇಹದ ಚಿಕಿತ್ಸೆ ಮಾಡಿದಾಗ ಮಾತ್ರ ಅವರಿಗೆ ಕಂಪ್ಲೀಟ್ ಆಗಿ ಗುಣ ಆಗ್ತದೆ. ಈಗ ಅದೇ ನಾನು ಕೇಳ್ತಾ ಇದ್ದೆ, ಯಾವ ಆಹಾರ ಮುಖ್ಯವಾಗಿ ನಾನು ಆಗಲೇ ಹೇಳಿದೆ, ಈ ಇನ್ಫ್ಲಮೇಷನ್ ಮಾಡುವಂಥ ಅಂಶಗಳು ಮುಖ್ಯವಾಗಿ ಹಾಲು ಮತ್ತೆ ಹಾಲಲ್ಲಿ ಮಾಡಿದಂಥ ಯಾವುದೇ ಅಂಶಗಳು. ಯಾವುದೇ ಒಬ್ಬ ಮನುಷ್ಯ ತುಪ್ಪವನ್ನು ಸೇರಿಸ್ತದ ಇಲ್ಲ, ಖಂಡಿತವಾಗಿ ತುಪ್ಪ ತಗೊಳ್ಬೋದು. ಹಾಲಲ್ಲಿ ಮಾಡಿದಂಥ ಯಾವುದೇ ಪ್ರಾಡಕ್ಟನ್ನು ಅವರು ತಗೊಳ್ಳುವಾಗಿಲ್ಲ, ಆದರೆ ತುಪ್ಪದ ಅಂಶ ಖಂಡಿತವಾಗಿ ಅವರು ತಗೊಳ್ಬೋದು. ಹಾಲು ಅಂತ ಹೇಳುವಂಥದ್ದು ತುಂಬ ಒಳ್ಳೆಯ ಆಹಾರ ಖಂಡಿತವಾಗಿ, ಆದರೆ ಸೋರಿಯಾಸಿಸ್ ಅಂತ ಇರುವವರಿಗೆ ಖಂಡಿತವಾಗಿ ಇದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗ್ತದೆ. ಸೊ ಯಾವಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಮತ್ತು ಹಾಲಲ್ಲಿ ಮಾಡಿದಂಥ ಔಷಧಿಗಳನ್ನು ನಾವು ತಿಂತೇವೆ ಆವಾಗ ಖಂಡಿತವಾಗಿ ನಮ್ಮ ದೇಹದಲ್ಲಿ ಈ ಇನ್ಫ್ಲಮೇಷನ್ ಅಥವಾ ಸಾಯಿಸುವಂಥ ಅಂಶಗಳು ಜಾಸ್ತಿ ಆಗ್ತದೆ. ಯಾವಾಗ ಈ ಅಂಶಗಳು ನಮ್ಮ ರಕ್ತದಲ್ಲಿ ಜಾಸ್ತಿ ಆಗ್ತದೆ ಆವಾಗ ಈ ಪ್ರೊಲಿಫರೇಷನ್ ಅಥವಾ ಈ ಪ್ರೋಸೆಸ್ ಜಾಸ್ತಿ ಆಗ್ತದೆ. ಸೊ ಆವಾಗ ಸೋರಿಯಾಸಿಸ್ ಖಂಡಿತವಾಗಿ ಜಾಸ್ತಿ ಆಗ್ತದೆ. ಸೊ ಯಾವಾಗ ಹಾಲು ಕೊಡೋದಿಲ್ಲ, ಹಾಲಲ್ಲಿ ಮಾಡಿದಂಥ ಅಂಶ ಕೊಡೋದಿಲ್ಲ, ಅಥವಾ ನಾವು ಈ ನಂಜಿ ಅಂತ ಫುಡ್ ಆಗಿರುವಂಥ ಬಂಗುಡೆ ಇರ್ಬೋದು, ಎಟ್ಟಿ ಇರ್ಬೋದು, ಮರುವಾಯಿ ಇರ್ಬೋದು, ಅಥವಾ ಕ್ರ್ಯಾಬ್ ಇರ್ಬೋದು, ಇದೆಲ್ಲ ಖಂಡಿತವಾಗಿ ಅವರು ಸ್ಟಾಪ್ ಮಾಡಬೇಕಾಗ್ತದೆ. ಅದೇ ರೀತಿ ಟೊಮೆಟೊ ಅಂದರೆ ತುಂಬ ಹುಳಿ ಇರುವಂಥ ಟೊಮೆಟೊ ಇರ್ಬೋದು, ಅದನ್ನು ಸಹ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗ್ತದೆ. ಹುಳಿ ಹಣ್ಣುಗಳನ್ನು ತಿನ್ನಬಾರ್ದು. ಹುಳಿ ಆದ ಹಣ್ಣುಗಳು, ಮುಖ್ಯವಾಗಿ ಟೊಮೆಟೊ ಅಷ್ಟು ಒಳ್ಳೆಯದಲ್ಲ, ಆರೆಂಜ್ ಸಹ ಅಷ್ಟು ಒಳ್ಳೆಯದಲ್ಲ, ಬೇರೆ ಹಣ್ಣುಗಳೆಲ್ಲ ಸ್ವಲ್ಪ ಸ್ವಲ್ಪ ತಿನ್ಬೋದು. ಆದರೆ ಹುಳಿಯಾದ ಪದಾರ್ಥ ಯಾವುದೂ ತಿನ್ನುವಾಗಿಲ್ಲ. ಅದು ಹುಳಿಯಾದ ಮಜ್ಜಿಗೆ ಇರ್ಬೋದು, ಹುಳಿಯಾದ ಮೊಸರು ಇರ್ಬೋದು, ಹುಳಿಯಾದ ಮಸಾಲೆ ದೋಸೆಗಳು ಇರ್ಬೋದು, ಯಾವುದೇ ಹುಳಿಯಾದ ಪದಾರ್ಥಗಳು ತಿಂದ ಕೂಡಲೇ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಆಗುವಂಥ ಪ್ರಕ್ರಿಯೆಗಳು ಜಾಸ್ತಿಯಾಗಿ ಆ ಲೀಷನ್ ಜಾಸ್ತಿ ಆಗುವಂಥದ್ದು ಕಾಮನ್ ಆಗಿ ಕಾಣ್ತೇವೆ. ಸೊ ಖಂಡಿತವಾಗಿ ಹಾಲು, ಮಜ್ಜಿಗೆ, ಹಾಲಲ್ಲಿ ಮಾಡಿದಂಥ ಪಾಯಸ ಇರ್ಬೋದು,
ಹಾಲಲ್ಲಿ ಮಾಡಿದಂಥ ಪನ್ನೀರ್ ಇರ್ಬೋದು, ಹಾಲಲ್ಲಿ ಮಾಡಿದಂಥ ಐಸ್ ಕ್ರೀಮ್ ಇರ್ಬೋದು, ಹಾಲಲ್ಲಿ ಮಾಡಿದಂಥ ಯಾವುದೇ ಅಂಶಗಳನ್ನು ಖಂಡಿತವಾಗಿ ಅವಾಯ್ಡ್ ಮಾಡಬೇಕಾಗ್ತದೆ. ಅದರೊಟ್ಟಿಗೆ ನಾವು ಈ ಆಯುರ್ವೇದದಲ್ಲಿ ಹೇಳಿದಂತಹ ಬೇರೆ ಬೇರೆ ಔಷಧಗಳು, ಅದು ಪಂಚಕರ್ಮ ಚಿಕಿತ್ಸೆ ಇರ್ಬೋದು ಅಥವಾ ದೇಹಕ್ಕೆ ತಗೊಳ್ಳುವಂಥ ಔಷಧಿಗಳು. ಸೊ ಏನು ಮಾಡ್ತೇವೆ ಅಂದರೆ, ನಮ್ಮ ದೇಹದಲ್ಲಿ ಈ ಇನ್ಫ್ಲಮೇಷನ್ ಆಗಲಿಕ್ಕೆ ಏನು ಕಾರಣ ಆಗಿರುತ್ತೆ ಅದಕ್ಕೆ ನಾವು ಭೇದಿ ಮಾಡುವ ಮೂಲಕ, ನಾವು ಆ ಭೇದಿಯ ಮೂಲಕ ನಮ್ಮ ದೇಹದಲ್ಲಿ ಏನು ಟಾಕ್ಸಿನ್ಸ್ ಇದೆ ಅಥವಾ ಎಲರ್ಜಿಗಳಿದೆ ಅಥವಾ ಇನ್ಫ್ಲಮೇಷನ್ ಮಾಡಲಿಕ್ಕೆ ಏನು ಕಾರಣ ಆಗಿರುತ್ತೆ ಆ ಅಂಶಗಳನ್ನು ನಾವು ಭೇದಿ ಮಾಡುವ ಮೂಲಕ ನಮ್ಮ ದೇಹದಿಂದ ಹೊರಗೆ ಹಾಕ್ತೇವೆ. ಇದಕ್ಕೆ ನಾವು ಪಂಚಕರ್ಮದಲ್ಲಿ ಹೇಳಿದಂಥ ಈ ವಿರೇಚನ ಚಿಕಿತ್ಸೆ ಅಂತ ಹೇಳ್ತೇವೆ. ಯಾವಾಗ ನಾವು ವಿರೇಚನ ಅಂತ ಹೇಳುವಂಥ ಒಂದು ಚಿಕಿತ್ಸೆ ಮಾಡ್ತೇವೆ ಆವಾಗ ನಮ್ಮ ದೇಹದಲ್ಲಿ ಏನು ಈ ಕಾಯಿಲೆಗೆ ಕಾರಣ ಆಗಿರುತ್ತೆ ಅದನ್ನು ನಾವು ಭೇದಿ ಮಾಡುವ ಮೂಲಕ ನಾವು ಹೊರಗೆ ಹಾಕ್ತೇವೆ. ಯಾವಾಗ ನಮ್ಮ ಈ ದೇಹದಲ್ಲಿ ಈ ಅಂಶಗಳು ಯಾವಾಗ ಇರುವುದಿಲ್ಲ ಆವಾಗ ನಮ್ಮ ದೇಹದಲ್ಲಿ ಈ ಪ್ರೋಸೆಸ್ ಆಗೋದಿಲ್ಲ, ಅಂದರೆ ಜೀವಕೋಶಗಳು ಸಾಯುವಂಥ ಪ್ರೋಸೆಸ್ ಆಗೋದಿಲ್ಲ. ಸೊ ಟ್ರೀಟ್ಮೆಂಟ್ ಆಗಿ ಸ್ವಲ್ಪ ದಿವಸ ಆಗುವಾಗ ಒಳಗಿಂದ ಆಗುವಂಥ ಪ್ರೋಸೆಸ್ ಕಂಪ್ಲೀಟಾಗಿ ಸ್ಟಾಪ್ ಆಗಿ ನಮ್ಮ ಚರ್ಮ ನಾರ್ಮಲ್ ಚರ್ಮದಾಗೆ ಆಗ್ತದೆ. ಸೊ ಅದಕ್ಕೆ ಅದರದೇ ಆದೊಂದು ಪಥ್ಯ ಇರ್ತದೆ, ಅದರದೇ ಆದ ಚಿಕಿತ್ಸೆ ಇರ್ತದೆ. ಅದರೊಟ್ಟಿಗೆ ಅವರಿಗೆ ಶಮನ ಔಷಧಿ ಅಂದರೆ ಅವರ ಮನೆಗೆ ನಾವು ಬೇರೆ ಬೇರೆ ಔಷಧಿಗಳನ್ನು ಕೊಡ್ತೇವೆ. ಅದರಲ್ಲಿ ಮಹಾತಿಕ್ತಕ ಅಂದರೆ ಕಹಿ ಇರುವಂಥ ಘೃತ, ಮಹಾತಿಕ್ತ ಘೃತ ಇರ್ಬೋದು ಅಥವಾ ಗುಗ್ಗುಲು ತಿಕ್ತ ಘೃತ ಇರ್ಬೋದು ಅಥವಾ ಪಂಚತಿಕ್ತ ಘೃತ ಇರ್ಬೋದು ಅಥವಾ ಆರೋಗ್ಯವರ್ಧಿನಿ ವಟಿ ಅಂತ ಹೇಳುವಂಥ ಮಾತ್ರೆಗಳಿರ್ಬೋದು, ಗಂಧಕ ರಸಾಯನ ಇರ್ಬೋದು ಅಥವಾ ನೀಮಲ್ಲಿ ಮಾಡಿದಂಥ ಔಷಧಿಗಳಿರ್ಬೋದು ಅಥವಾ ಸಾರಿವಾ ಅಂತ ಹೇಳುವಂಥ ಒಂದು ಗಿಡ ಇದೆ ಅದರಲ್ಲಿ ಮಾಡಿದಂಥ ಔಷಧಿ ಇರ್ಬೋದು. ಈ ಥರ ಬೇರೆ ಬೇರೆ ಔಷಧಿಗಳಲ್ಲಿ ಮಾಡಿದಂಥ ಔಷಧಿಗಳನ್ನು ನಾವು ಅವರಿಗೆ ಕೊಡ್ತೇವೆ. ಸೊ ಇದರಿಂದಾಗಿ ನಾವು ಅವರಿಗೆ ತುಂಬ ಒಳ್ಳೆಯದಾಗ್ತದೆ. ಅದರೊಟ್ಟಿಗೆ ಈ ಪಟೋಲ ಅಂತ ಹೇಳುವಂಥದ್ದು ಭಾರಿ ಒಳ್ಳೆಯ ಔಷಧಿ, ಮುಖ್ಯವಾಗಿ ಸೋರಿಯಾಸ್ ಪಡವಲಕಾಯಿ ಇದರಲ್ಲಿ ಮಾಡಿದಂತಹ ಪಟೋಲ ಕಟುರೋಹಿಣ್ಯಾದಿ ಕಷಾಯ ಅಂತ ಇರ್ತದೆ, ಇದು ಸಹ ತುಂಬ ಒಳ್ಳೆಯದು. ಈ ಥರ ಬೇರೆ ಬೇರೆ ಔಷಧಿಗಳಿದೆ, ಬೇರೆ ಬೇರೆ ಚಿಕಿತ್ಸೆಗಳಿದೆ. ಅದೇ ನಾನು ಪಂಚಕರ್ಮ ಏನು ಚಿಕಿತ್ಸೆ ಹೇಳಿದೆ ಅದನ್ನು ಖಂಡಿತವಾಗಿ ಅವರು ಮಾಡಿದರೆ ಈ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆಯನ್ನು ನಾವು ಕಂಪ್ಲೀಟಾಗಿ ಹತೋಟಿಯಲ್ಲಿ ಇಟ್ಕೊಳ್ಬೋದು. ಅದೇ ರೀತಿ ಅದನ್ನು ಮುಂದೆ ಬರೋದಾಗೆ ನೋಡ್ಕೊಳ್ಬೋದು, ಅದೇ ರೀತಿ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಡಾಕ್ಟರ್ ಸಚಿನ್ ನಡ್ಕರ್ ಅವರೇ ಸೋರಿಯಾಸಿಸ್ ಬಗ್ಗೆ ಹೇಳಿದ್ರಿ, ಸೋರಿಯಾಸಿಸ್ ಬಗ್ಗೆ ಒಂದು ಚಿಕಿತ್ಸೆ ಬಗ್ಗೆಯೂ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರಿ. ಸೊ ಇದರಿಂದ ಸಾಕಷ್ಟು ಮಾಹಿತಿ ಇಲ್ಲ ನಮ್ಮ ವೀಕ್ಷಕರು ತಲುಪಿದೆ ಅಂದ್ಕೊಳ್ತೇವೆ. ಸೊ ಇದನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ ಅರ್ಪಿಸಿದ್ದೇನೆ. ಸೊ ಇದರೊಂದಿಗೆ ಇವತ್ತಿನ ವೇದಂ ಆರೋಗ್ಯ ಆಯುರ್ವೇದ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.